ದೀರ್ಘವ್ಯಾಪ್ತಿಯ ಗ್ಲೈಡ್ ಬಾಂಬ್ ಗೌರವ ಪ್ರಯೋಗ ಯಶಸ್ವಿ. ವಾಯುಪಡೆಯ ಬತ್ತಳಿಕೆಗೆ ಮತ್ತೊಂದು ಅತ್ಯಾಧುನಿಕ ಆಯುಧ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ DRDO ದೀರ್ಘವ್ಯಾಪ್ತಿಯ ಗ್ಲೈಡ್ ಬಾಂಬ್ ಗೌರವನ ರಿಲೀಸ್ ಟ್ರಯಲ್ಗಳನ್ನು ಸುಖೋಯ್ ವಿಮಾನದಿಂದ ಯಶಸ್ವಿಯಾಗಿ ನಡೆಸಿದೆ. ಗೌರವ್ ಎಂಬುದು DRDOನಿಂದ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲ್ಪಟ್ಟ ಮತ್ತು ಅಭಿವೃದ್ಧಿಪಡಿಸಲಾದ 11,000 kg ವರ್ಗದ ಗ್ಲೈಡ್ ಬಾಂಬ್ ಆಗಿದ್ದು ಏಪ್ರಿಲ್ 8ರಿಂದ ಏಪ್ರಿಲ್ 10ರವರೆಗೆ ಇದನ್ನು ಪ್ರಯೋಗಕ್ಕೆ ಒಳಪಡಿಸಲಾಗಿದೆ. ಎಲ್ಲ ಪ್ರಯೋಗಗಳಲ್ಲೂ ಈ ಬಾಂಬ್ ಹೆಚ್ಚು ನಿಖರತೆಯೊಂದಿಗೆ 100 ಕಿಲೋಮೀಟರ್ಗೆ ಹತ್ತಿರವಿರುವ ವ್ಯಾಪ್ತಿಯನ್ನು ಯಶಸ್ವಿಯಾಗಿ ತಲುಪಿದೆ ಎಂದು ರಕ್ಷಣಾ ಸಚಿವಾಲಯ ಶುಕ್ರವಾರ ತಿಳಿಸಿದೆ. ಗೌರವನ ಯಶಸ್ವಿ ಅಭಿವೃದ್ಧಿ ಪ್ರಯೋಗಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDO ವಾಯುಸೇನೆ ಮತ್ತು ಸಂಬಂಧಪಟ್ಟ ಉದ್ಯಮ ಪಾಲುದಾರರನ್ನು ಶ್ಲಾಘಿಸಿದ್ದಾರೆ.